ಕರಾವಳಿಯ ಸಾಂಪ್ರದಾಯಿಕ ಆಚರಣೆಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಸಾಂಪ್ರದಾಯಿಕ ಆಚರಣಾ ಹಿತರಕ್ಷಣಾ ವೇದಿಕೆ ಪೊಲೀಸ್ ಇಲಾಖೆ ವಿರುದ್ಧ ತೋಡೆ ತಟ್ಟಿದೆ. ಫೆಬ್ರವರಿ 1ರಂದು ಪುತ್ತೂರಿನಲ್ಲಿ ಕೋಳಿ ಅಂಕಕ್ಕಾಗಿ ಹೋರಾಟಗಾರರು ಬೀದಿಗಿಳಿಯಲಿದ್ದು ಪುತ್ತೂರಿನ ಕೋಟೇಚ ಹಾಲ್ನಲ್ಲಿ ಬೃಹತ್ ಸಮಾಲೋಚನಾ ಸಭೆ ನಡೆಯಲಿದೆ. ಸಾಂಪ್ರದಾಯಿಕ ಆಚರಣೆಗೆ ತಡೆಯೊಡ್ಡಿದ್ದಕ್ಕೆ ಪೊಲೀಸ್ ಇಲಾಖೆ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಈ ಬಗ್ಗೆ ಪ್ರತಿಭಟನಾಕಾರರು ಮಾತನಾಡಿ ಕೋಳಿ ಅಂಕಕ್ಕೆ ಜೂಜಿನ ಹಣೆಪಟ್ಟಿ ಕಟ್ಟಿದ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಕ್ರಮ ಖಂಡನೀಯ. ಈ ಮೂಲಕ ಕರಾವಳಿಯ ಜನರ ಧಾರ್ಮಿಕ ಭಾವನೆಗೆ ಧಕ್ಕೆ ತರಲಾಗ್ತಾ ಇದೆ. ಈ ಹಿನ್ನೆಲೆ ಜಿಲ್ಲೆಯ ಎಲ್ಲರೂ ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸಬೇಕು. ಪೊಲೀಸ್ ಇಲಾಖೆ ಹಾಗೂ ಸರ್ಕಾರಕ್ಕೆ ಕೋಳಿ ಅಂಕದ ಬಗ್ಗೆ ಮನವರಿಕೆ ಮಾಡಬೇಕು. ಜೂಜು ಹಾಗೂ ಕೋಳಿ ಅಂಕಕ್ಕೆ ಇರುವ ವ್ಯತ್ಯಾಸವನ್ನು ತಿಳಿಸಬೇಕು. ಜಾತ್ರೆ ನೇಮೋತ್ಸವದ ಬಳಿಕ ನಡೆಯುವ ಸಾಂಪ್ರದಾಯಿಕ ಕೋಳಿ ಅಂಕಕ್ಕೆ ಇರುವ ಇತಿಹಾಸವನ್ನು ತಿಳಿಸಬೇಕು. ಕೋಳಿ ಅಂಕವನ್ನು ಮತ್ತೆ ಕರಾವಳಿಯಲ್ಲಿ ಮುಂದುವರಿಸುವಂತೆ ಹೋರಾಟ ನಿರಂತರವಾಗಿ ಮುಂದುವರಿಯಲಿದೆ ಎಂದು ಹೇಳಿದರು. ಸಾಂಪ್ರದಾಯಿಕವಾಗಿರತಕ್ಕಂಥ ಜೂಜು ರಹಿತವಾಗಿರತಕ್ಕಂಥ ಆರಾಧನೆಗಳು ಉಳಿಬೇಕು ಎನ್ನುವಂಥದ್ದು. ಒಂದು ಕೋಳಿ ಅಂಕಕ್ಕೆ ಅಥವಾ ತೆಂಗಿನಕಾಯಿ ಕೊಟ್ಟುವುದಕ್ಕೆ ಅದರದ್ದೇ ಆದಂತಹ ಸಂಪ್ರದಾಯಗಳಿದೆ, ಅದರದ್ದೇ ಆದಂಥ ನಂಬಿಕೆಗಳಿದೆ, ಅದರದ್ದೇ ಆದಂಥ ಬದ್ಧತೆಗಳಿದೆ. ಒಂದು ಅಸ್ಮಿತೆ, ಒಂದು ನಂಬಿಕೆಯನ್ನು ಇಟ್ಟುಕೊಂಡು ಆರಾಧನೆಯನ್ನು ಮಾಡುವವರು ನಮ್ಮ ತುಳುನಾಡಿನ ಜನರು. ಈ ಭಾಗದಲ್ಲಿ ಜೂಜು ರಹಿತವಾಗಿರತಕ್ಕಂಥ ಕೋಳಿ ಅಂಕಗಳು ಮತ್ತೆ ಆಗಬೇಕು ಎನ್ನುವಂಥ ಯೋಚನೆಯಲ್ಲಿ ಫೆಬ್ರವರಿ 1ನೇ ತಾರೀಕಿನಂದು ಪುತ್ತೂರಿನ ಕೋಟೇಚ ಹಾಲ್ನಲ್ಲಿ ಸಮಾಲೋಚನಾ ಸಭೆಯನ್ನು ಕರೆದಿದ್ದೇವೆ. ಕೋಳಿ ಅಂಕದ ಅಭಿಮಾನಿಗಳು ಮತ್ತು ದೈವಾರಾಧನೆಯ ಅಭಿಮಾನಿಗಳು ನಂಬಿಕೆ ಶ್ರದ್ಧೆಯನ್ನು ಉಳಿಸುವಂಥ ಯೋಚನೆಯಲ್ಲಿ ನಾವೆಲ್ಲರೂ ಒಟ್ಟಿಗೆ ತುಳುನಾಡಿನ ಧರ್ಮಾತೀತವಾಗಿ, ರಾಜಕೀಯ ರಹಿತವಾಗಿ, ಪಕ್ಷಾತೀತವಾಗಿ ಸಭೆ ಸೇರಿ ಸಮಾಲೋಚನೆಯನ್ನು ಮಾಡಿ ಮುಂದೆ ಎಲ್ಲ ಶಾಸಕರ ಜೊತೆ ಸಮಾಲೋಚನೆಯನ್ನು ಮಾಡಿಕೊಂಡು ಒಟ್ಟು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 13 ಶಾಸಕರಿದ್ದಾರೆ. ಈ 13 ಶಾಸಕರ ಜೊತೆಗೆ ಕಾನೂನು ಸಚಿವರಿಗೆ ಇದರ ಬಗ್ಗೆ ಅರಿವನ್ನು ಅಥವಾ ಮನವಿಯನ್ನು ಮಾಡಿ ಅವರಿಗೆ ಇದರ ಬಗ್ಗೆ ಸರಿಯಾದಂಥ ಒಂದು ವಿಚಾರವನ್ನು ತಿಳಿಸಿ ನಂತರ ಮುಖ್ಯಮಂತ್ರಿಗಳಿಗೂ ಇದನ್ನು ತಿಳಿಸಿ ಸಾಂಪ್ರದಾಯಿಕವಾಗಿ ಕೋಳಿ ಅಂಕಗಳು ಆಗಬೇಕು ಎನ್ನುವಂಥದ್ದು ನಮ್ದೊಂದು ಹಕ್ಕೊತ್ತಾಯ. ಇದು ನಾವು ಸೃಷ್ಟಿ ಮಾಡಿದಂಥ ವಿಚಾರಗಳಲ್ಲ, ಇದು ನಮ್ಮ ಪೂರ್ವಜರ ಕಾಲದಿಂದಲೇ ಬಂದಂಥ ಈ ಕೋಳಿ ಅಂಕ, ತೆಂಗಿನಕಾಯಿ ಕುಟ್ಟುವಂಥ ವಿಚಾರಗಳು ಅದೊಂದು ಬಡ ರೈತರ ಕ್ರೀಡೆ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡುತ್ತಿದ್ದೇನೆ. ಮತ್ತು ಎಲ್ಲರೂ ಅದರ ಬಗ್ಗೆ ಈ ಸರ್ಕಾರ ಆಗಲಿ ಅಥವಾ ಇಲಾಖೆ, ಪೊಲೀಸ್ ಇಲಾಖೆ ಆಗಲಿ ಅದಕ್ಕೆ ಅವರು ಅಬ್ಜೆಕ್ಷನ್ ಮಾಡೋದು ಅದು ಸರಿಯಲ್ಲ. ನಾವು ಅವರ ವಿರುದ್ಧ ಹೋರಾಟವೂ ಮಾಡೋದಲ್ಲ. ಆದರೆ ನಮಗೆ ಇದಕ್ಕೆ ಪೂರಕವಾದಂಥ ಒಂದು ದಾರಿಗೆ ಹೋಗಬೇಕು, ಅದನ್ನು ಉಳಿಸಿಕೊಳ್ಬೇಕು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸಂಪ್ರದಾಯವನ್ನು ಉಳಿಸಿಕೊಳ್ಬೇಕಂತ ಹೇಳಿ ನಾವು ಇದರ ಬಗ್ಗೆ ನಾವು ಒಂದು ಹೋರಾಟಕ್ಕೆ ಇಳಿದಿದ್ದೇವೆ. ನಾವು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಕೋಳಿ ಅಂಕದ ಪ್ರಿಯರು ಮತ್ತು ತೆಂಗಿನಕಾಯಿ ಕುಟ್ಟುವವರು ಆಗಲಿ ಈ ರೈತರು, ಸಾಮಾನ್ಯ ಜನರು ಒಂದು ಮಧ್ಯಾಹ್ನ ನಂತರ ಒಂದು ಕೋಳಿ ಅಂಕ ಅಂದರೆ ಅವರಿಗೆ ಒಂದು ಮನಸ್ಸಿಗೆ ತೃಪ್ತಿ ಕೊಡುವಂಥ ಒಂದು ವಿಚಾರ.